ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜ್ಞಾನ ವಿಕಾಸ ಯೋಜನೆಯ ಅಧ್ಯಕ್ಷೆ ಹೇಮಾವತಿ ವಿ ಹೆಗಡೆ, ಸಾಮಾಜಿಕ ಕಾರ್ಯಕರ್ತ ಹರಿಕೃಷ್ಣ ಪುನರೂರು, ರಂಗಕರ್ಮಿ ದೇವದಾಸ್ ಕಾಪಿಕಾಡ್ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಕಟಿಸಿದೆ. ಏಪ್ರಿಲ್ 23ರಂದು ನಡೆಯಲಿರುವ ವಿಶ್ವವಿದ್ಯಾಲಯದ 40ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ ಅವರು ಡಾಕ್ಟರೇಟ್ ಪ್ರದಾನ ಮಾಡಲಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪತ್ನಿಯಾಗಿರುವ ಹೇಮಾವತಿ ಹೆಗ್ಗಡೆ ಗ್ರಾಮೀಣ ಮಹಿಳೆಯರ ಪಾಲಿಗೆ ಸ್ಫೂರ್ತಿ. ಸ್ವಸಹಾಯ ಗುಂಪುಗಳು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಜನರಿಗೆ ಹತ್ತಿರವಾಗಿದ್ದಾರೆ. 1951ರ ಏಪ್ರಿಲ್ 2ರಂದು ಪೆರಾಡಿ ಬೇಡುವಿನಲ್ಲಿ ಹುಟ್ಟಿದ ಹೇಮಾವತಿ ಅವರು ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲೇ ಪದವಿ ಪೂರೈಸಿದ್ದಾರೆ. 1972ರಲ್ಲಿ ಹೆಗ್ಗಡೆಯವರನ್ನ ಕೈ ಹಿಡಿದ ಬಳಿಕ ದೊಡ್ಡ ಜವಾಬ್ದಾರಿ ವಹಿಸಿಕೊಂಡರು. 1991ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಥಾಪಕ ಟ್ರಸ್ಟಿಗಳಲ್ಲಿ ಒಬ್ಬರಾಗಿ ಯೋಜನೆಯ ರೂಪುರೇಷೆ ಬೆಳವಣಿಗೆಯ ಹಿಂದೆ ಹೇಮಾವತಿ ಹೆಗ್ಗಡೆಯವರ ಶ್ರಮ ಇದೆ. ಸದ್ಯ ಕರ್ನಾಟಕ ರಾಜ್ಯದಲ್ಲೇ 6 ಲಕ್ಷ ಸ್ವಸಹಾಯ ಗುಂಪುಗಳಿದ್ದು 50 ಲಕ್ಷ ಸದಸ್ಯರಿದ್ದಾರೆ. ಇದಲ್ಲದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಲವು ಟ್ರಸ್ಟ್ ಸೇವಾ ಯೋಜನೆಗಳಲ್ಲಿ ಹೇಮಾವತಿ ಹೆಗ್ಗಡೆ ಸಕ್ರಿಯರಾಗಿದ್ದಾರೆ. ಇನ್ನು 1943ರಲ್ಲಿ ಸಾಮಾನ್ಯ ಕೃಷಿಕ ಮನೆತನದಲ್ಲಿ ಜನಿಸಿದ ಹರಿಕೃಷ್ಣ ಪುನರೂರು SSLC ಓದಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿರು. ಶಿಕ್ಷಣ, ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜೀವನದುದ್ದಕ್ಕೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೊದಲ ಬಾರಿಗೆ 1961ರಲ್ಲಿ ಪುನರೂರಿನಲ್ಲಿ ರಾತ್ರಿ ಶಾಲೆ ಆರಂಭಿಸಿ ತನ್ನ ಊರಿನ ಜನರಿಗೆ ಶಿಕ್ಷಣ ದೊರೆಯುವಂತೆ ಮಾಡಿದ್ರು. ಕೆಂಚನಕೆರೆಯಲ್ಲಿ ಸ್ವತಃ ಮುತುವರ್ಜಿ ವಹಿಸಿ ಶಾಲೆ ಸ್ಥಾಪಿಸಿ 1992ರಲ್ಲಿ ಅದನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ರು. ಮುಲ್ಕಿಯಲ್ಲಿ ರಾಮಕೃಷ್ಣ ಪೂಂಜ ITI ವಿಜಯ ಕಾಲೇಜಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗಲೂ ಮುಲ್ಕಿ ಭಾಗದಲ್ಲಿ ಹಲವು ಶಾಲೆಗಳನ್ನು ದತ್ತು ಪಡೆದು ಅಲ್ಲಿನ ಶಿಕ್ಷಕರಿಗೆ ಸ್ವಂತ ನಿಧಿಯಿಂದ ವೇತನ ನೀಡುತ್ತಿದ್ದಾರೆ. 1990ರಿಂದ 2002ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕನ್ನಡ ಭಾಷೆಗಾಗಿ ಕೆಲಸ ಮಾಡಿದ್ದಾರೆ. 2002ರಿಂದ 2005ರವರೆಗೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 1997ರಲ್ಲಿ ಇವರದೇ ಉಸ್ತುವಾರಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಇದಲ್ಲದೆ ಸೇವಾ ಕ್ಷೇತ್ರಕ್ಕೂ ತಮ್ಮನ್ನ ತೊಡಗಿಸಿಕೊಂಡಿದ್ದು ಹೃದಯ, ಕಿಡ್ನಿ, ಕ್ಯಾನ್ಸರ್ ಇನ್ನಿತರ ಕಾಯಿಲೆಗಳಿಂದ ಬಳಲುವ ಬಡವರಿಗಾಗಿ 1974ರಿಂದ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ನೆರವು ನೀಡುತ್ತಾ ಬಂದಿದ್ದಾರೆ. ಮುಲ್ಕಿ, ಕಿನ್ನಿಗೋಳಿಯಲ್ಲಿ ಬಡವರಿಗಾಗಿ ಮನೆಗಳನ್ನು ಕಟ್ಟಿಸಿಕೊಟ್ಟು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇನ್ನು ಕರಾವಳಿಯ ತೆಲಿಕೆದ ಬೊಳ್ಳಿ ಎಂದೇ ಖ್ಯಾತಿ ಪಡೆದ ಕಾಪಿಕಾಡ್ ಅವರಿಗೂ ಡಾಕ್ಟರೇಟ್ ಒಲಿದೆ. 1964ರಲ್ಲಿ ಮಂಗಳೂರು ತಾಲೂಕಿನ ಸಣ್ಣ ಊರು ಸಜಿಪಾದಲ್ಲಿ ಹುಟ್ಟಿದ ದೇವದಾಸ್ ಕಾಪಿಕಾಡ್ ಹೆಚ್ಚು ಓದಿದವರಲ್ಲ. ಆದರೆ ಸಣ್ಣ ವಯಸ್ಸಿನಲ್ಲೇ ನಾಟಕ ರಂಗದ ಸೆಳೆತದಿಂದಾಗಿ ತುಳು ರಂಗಭೂಮಿಯಲ್ಲಿ ನಟ, ನಿರ್ದೇಶಕನಾಗಿ ಮೇರು ಎತ್ತರಕ್ಕೇರಿದ್ದಾರೆ. 1989ರಲ್ಲಿ ಬಲೆ ಚಾಪರ್ಕ ಎನ್ನುವ ನಾಟಕವನ್ನು ನಿರ್ದೇಶಿಸಿ ನಟಿಸಿದ್ದು ದೇವದಾಸ್ ಕಾಪಿಕಾಡ್ ಅವರ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಆನಂತರ ಚಾಪರ್ಕ ಹೆಸರಿನಲ್ಲೇ ತಂಡ ಕಟ್ಟಿಕೊಂಡು 2 ದಶಕದಲ್ಲಿ ಸುಮಾರು 55ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ಸ್ವತಃ ಬಣ್ಣ ಹಚ್ಚಿದ್ದಾರೆ. ನಾಟಕ ತಂಡದ ಮೂಲಕ 100 ಕಲಾವಿದರನ್ನ ಜೊತೆಗೆ ಬೆಳೆಸಿದ್ದಾರೆ. ಮುಂಬೈ, ಗಲ್ಫ್ ದೇಶಗಳಲ್ಲಿ ಸೇರಿದಂತೆ 8,000ಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ಮಾಡಿದ್ದಾರೆ. 2010ರ ಬಳಿಕ ಸಿನಿಮಾದತ್ತ ಒಲವು ತೋರಿದ ಕಾಪಿಕಾಡ್ ಅವರು ಹಲವು ತುಳು ಚಿತ್ರಗಳನ್ನು ಸ್ವಂತ ಬ್ಯಾನರ್ನಲ್ಲಿ ನಿರ್ದೇಶಿಸಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ದೇವದಾಸ್ ಕಾಪಿಕಾಡ್ ಅವರು ರಂಗಭೂಮಿ ಮತ್ತು ಸಿನಿಮಾದಲ್ಲಿ ಎಲ್ಲ ಪ್ರಕಾರಗಳಲ್ಲೂ ಮಿಂಚಿದ್ದಾರೆ. ನಟನೆ, ನಿರ್ದೇಶನ, ಗೀತರಚನೆ, ಗಾಯನ, ಕತೆ, ಸಂಭಾಷಣೆ, ನಿರ್ಮಾಣ ಹೀಗೆ ಎಲ್ಲದರಲ್ಲೂ ಸೈ ಎನಿಸಿದ ಅಪರೂಪದ ವ್ಯಕ್ತಿ ದೇವದಾಸ್ ಕಾಪಿಕಾಡ್. ಈ ಮೂವರಿಗೂ ಡಾಕ್ಟರೇಟ್ ಲಭಿಸುತ್ತಿರುವುದು ನಮಗೆಲ್ಲ ಹೆಮ್ಮೆ ಮತ್ತು ಸಂತಸ ತಂದಿದೆ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.